ರಾಜಧಾನಿ ಬೆಂಗಳೂರಲ್ಲಿ ಕಂಬಳ ನಂತರ ಈಗ ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಜನಪ್ರಿಯ ಆಗಿರುವ ಗ್ರಾಮೀಣ ಕ್ರೀಡೆ ಕೊಬ್ಬರಿ ಹೋರಿ ಬೆದರಿಸುವ ಸ್ಪರ್ಧೆ ಆಯೋಜಿಸಲು ಸಂಘಟಕರು ಮುಂದಾಗಿದ್ದು, ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧ ಬೃಹತ್ ಕೊಬ್ಬರಿ ಹೋರಿ ಕ್ರೀಡೆಗೆ ಕೇಂದ್ರ ಸ್ಥಾನವಾಗಿರುವ ಹಾವೇರಿಯ ಹಾನಗಲ್ನ ಆಯೋಜಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸಂಬಂಧ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ಬೆಂಗಳೂರಿನ ಹೆಚ್ಚಿನ ಪ್ರೇಕ್ಷಕರಿಗೆ ಗ್ರಾಮೀಣ ಕ್ರೀಡೆಗಳನ್ನು ಪ್ರದರ್ಶನ ಮಾಡೋಕೆ ಇದು ಒಂದು ಅನನ್ಯ ಅವಕಾಶ ಎಂದು ಸಂಘಟಕರು ಹೇಳಿದ್ದಾರೆ. ಸರ್ಕಾರ ಕಂಬಳ ಕ್ರೀಡಾ ಸಂಘಟಕರನ್ನ ಬೆಂಗಳೂರಿಗೆ ಕರೆದ ನಂತರ ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜಿಸಲು ಯೋಚನೆ ಮಾಡಿದ್ದೀವಿ. ಬೆಂಗಳೂರಲ್ಲಿ ಸಣ್ಣದೊಂದು ಸೆಟಪ್ ಮಾಡಿ ಅಲ್ಲಿ ಗ್ರಾಮೀಣ ಕ್ರೀಡೆಗಳ ಸಾರವನ್ನ ಜನ ನೋಡಬಹುದು ಎಂದಿದ್ದಾರೆ. ಕೊಬ್ಬರಿ ಹೋರಿ ಇದು ಅಲಂಕೃತ ಹೋರಿಗಳನ್ನು ಬಳಸಿ ಆಡುವ ಗ್ರಾಮೀಣ ಕ್ರೀಡೆಯಾಗಿದೆ. ಕೆರಳಿದ ಗೂಳಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡುವಂತೆ ಮಾಡಲಾಗುತ್ತೆ ಮತ್ತು ಆಟಗಾರರು ಬಹುಮಾನವನ್ನ ಗೆಲ್ಲಲು ಅದನ್ನ ಹಿಡಿದು ಕೊರಳಿನಿಂದ ತೆಂಗಿನಕಾಯಿ ಹಾರವನ್ನ ಬಿಚ್ಚಬೇಕು. ಇಲ್ಲದಿದ್ದರೆ ಗೂಳಿ ಮಾಲಕರು ಬಹುಮಾನವನ್ನ ಪಡೆಯುತ್ತಾರೆ. ಬಹುಮಾನಗಳು ಚಿನ್ನದ ಆಭರಣ, ದ್ವಿಚಕ್ರ ವಾಹನ ಮತ್ತು ಕಾರುಗಳನ್ನು ಒಳಗೊಂಡಿರುತ್ತೆ.